ಮಹಿಳೆಯರಿಗೆ ಸರ್ಕಾರ ಘೋಷಣೆ ಮಾಡಿರೋ 2000 ಪಡೆಯೋದು ಹೇಗೆ? ಮಹಿಳೆಯರು ಮಾಡಬೇಕಾದುದು ಇಷ್ಟೇ. ನಿಮ್ಮ ಹತ್ತಿರ ಆಧಾರ್ ಕಾರ್ಡ್ ಇರಬೇಕು, ಮೊಬೈಲ್ ನಂಬರ್ ಆಧಾರ್ಗೆ ಜೋಡಣೆಯಾಗಿರಬೇಕು, ವೋಟರ್ ಐ.ಡಿ ಇರಬೇಕು, ನಿಮ್ಮ ಗಂಡನ ಆಧಾರ್ ಕಾರ್ಡ್ ಹಾಗೂ ವೋಟರ್ ಐ.ಡಿ ಇರಬೇಕು. ಇದನ್ನು ಮಾಡೋದು ಹೇಗೆ, ಎಲ್ಲಿ ಎಂಬ ಮಾಹಿತಿ ನಿಮಗಾಗಿ. ನೀವು ಹತ್ತಿರದ ಗ್ರಾಮ್ 1 ಅಥವಾ ಬೆಂಗಳೂರು 1 ಹಾಗೂ ನಾಡ ಕಚೇರಿಯಲ್ಲಿ ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಆನ್ಲೈನ್ನಲ್ಲಿ ಇದು ಬಹಳಷ್ಟು ಸುಲಭ. ಜೂನ್ 15ನೇ ತಾರೀಕಿನಿಂದ ನಿಮಗೆ ಸೇವಾ ಸಿಂಧು ವೆಬ್ಸೈಟಲ್ಲಿ ಪೂರ್ತಿ ಮಾಹಿತಿ ಕೇಳೋದನ್ನು ಅಪ್ಲೋಡ್ ಮಾಡಿದರೆ 2000 ಪಡೆದುಕೊಳ್ಳಬಹುದು. ಜೂನ್ 15ರಿಂದ ಜುಲೈ 15 ಕೊನೆ. ಜುಲೈ 15 ಮುಗಿದ ಮೇಲೆ ಏನು ಮಾಡೋಕ್ಕೆ ಆಗೋಲ್ಲ. ಒಮ್ಮೆ ಅಪ್ಲಿಕೇಶನ್ ಹಾಕಿ ಅದು ರಿಜೆಕ್ಟ್ ಆಯಿತು, ಕರೆಕ್ಷನ್ ಮಿಸ್ಟೇಕ್ ಇದ್ದರೆ ಹೇಳಿದ ಸಮಯದೊಳಗೆ ಮಾಡಿಸಿ. ಧನ್ಯವಾದಗಳು. ವರದಿ ಆಂಟೋನಿ ಬೇಗೂರು.